ಸಾಮಾನ್ಯವಾಗಿ ಮೊಟ್ಟೆಗಳನ್ನ ಬಾಯ್ಲ್ ಮಾಡಿ ತಿಂತಾರೆ, ಇನ್ನು ಕೆಲವರು ಆಮ್ಲೆಟ್ ಮಾಡಿ ತಿಂತಾರೆ, ಹಾಗೆ ಇನ್ನು ಕೆಲವರು ಅದನ್ನ ಎಗ್ ಬುರ್ಜಿ ಮಾಡಿ ಕೂಡ ತಿಂತಾರೆ. ಆದ್ರೆ ನೀವು ಯಾವತ್ತಾದ್ರೂ ಟೊಮೆಟೊ ಸ್ಲೈಸ್ ಜೊತೆ ಮೊಟ್ಟೆನ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದ್ರೆ ಈ ಎಮ್ಮಿ ರೆಸಿಪಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋನ ಈಗಲೇ ಪ್ರಾರಂಭ ಮಾಡೋಣ. ಈ ಒಂದು ರುಚಿಕರವಾದಂತಹ ರೆಸಿಪಿನ ಮಾಡೋಕೆ ಬೇಕಾಗಿರೋದು ಇಷ್ಟೇ. ಮೊದಲನೇದಾಗಿ 3 ಮೊಟ್ಟೆಗಳು, 1ರಿಂದ 2 ಹೈಬ್ರಿಡ್ ಟೊಮೆಟೊಗಳು. ಈ ಒಂದು ರೆಸಿಪಿಯನ್ನ ಕ್ವಿಕ್ ಆಗಿ ನೀವು ಮಾಡಬಹುದು, ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಮಕ್ಕಳಂತೂ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿದಂತಹ ಒಂದು ರೆಸಿಪಿ ಆಗಿದೆ. ಮೊದಲಿಗೆ ನೀವು ತಂದಂತಹ ಹೈಬ್ರಿಡ್ ಟೊಮೆಟೊಗಳನ್ನ ಸ್ಲೈಸ್ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ 5ರಿಂದ 6 ಸ್ಲೈಸ್ ಮಾಡಬೇಕು. ಆಮೇಲೆ ಅದರ ಮೇಲೆ ಬೇಕಾದ್ರೆ ನೀವು ಪೆಪ್ಪರ್ ಅನ್ನ ಕೂಡ ಹಾಕಿ ಸ್ವಲ್ಪ ಹೊತ್ತು ಅದನ್ನ ಹಾಗೆ ಇಡಿ. ಆಮೇಲೆ 2ರಿಂದ 3 ಮೊಟ್ಟೆಗಳನ್ನ ಕಟ್ ಮಾಡಿ ಅದನ್ನ ಬೌಲ್ ನಲ್ಲಿ ಹಾಕಿಕೊಳ್ಳಿ. ನಿಮಗೆಲ್ಲ ಗೊತ್ತು ಆಮ್ಲೆಟ್ ಮಾಡುವಾಗ ಯಾವ ರೀತಿ ನೀವು ಮೊಟ್ಟೆಗಳನ್ನ ಒಡೆದು ಅದನ್ನ ಬ್ಲೆಂಡ್ ಮಾಡ್ತೀರಾ ಅಂತ. ಹಾಗೆಯೇ ಆಮೇಲೆ ರುಚಿಗೆ ತಕ್ಕ ಹಾಗೆ ಅದಕ್ಕೆ ಉಪ್ಪು ಹಾಕಬೇಕು. ಆಮೇಲೆ ಅದಕ್ಕೆ ಬೇಕಾದ್ರೆ ಪೆಪ್ಪರ್ ಅನ್ನ ಕೂಡ ನೀವು ಹಾಕಿ. ಈಗ ಮೊಟ್ಟೆ ಸ್ಲೈಸ್ ಹಾಗೂ ನಿಮ್ಮ ಮೊಟ್ಟೆಯ ರಸ ರೆಡಿಯಾಗಿದೆ. ಈಗ ಸ್ಲೈಸ್ ಮಾಡಿದಂತಹ ಮೊಟ್ಟೆಗಳನ್ನ ಪ್ಯಾನ್ ಮೇಲೆ ಹಾಕಿಕೊಂಡು ಗ್ರೀಸ್ ಮಾಡ್ಕೊಳ್ಳಿ. ಎಣ್ಣೆಯಿಂದ ಅದನ್ನ ಚೆನ್ನಾಗಿ ಗ್ರೀಸ್ ಮಾಡಿದ್ರೆ ಒಳ್ಳೆ ರುಚಿ ಬರುತ್ತೆ. ಜೊತೆಗೆ ಆ ಪ್ಯಾನ್ಗೆ ಟೊಮೆಟೊ ಕೂಡ ಅಂಟ್ಕೊಳ್ಳೋದಿಲ್ಲ. ನೀವು ಇದಕ್ಕೆ ಯಾವ್ದಾದ್ರು ಎಣ್ಣೆನ ಬಳಸಬಹುದು. ಶೇಂಗಾ ಎಣ್ಣೆ ಆಗ್ಲಿ, ಸನ್ಫ್ಲವರ್ ಆಗ್ಲಿ, ರೈಸ್ ಬ್ರಾನೆ ಆಗ್ಲಿ, ಇನ್ನು ಯಾವುದೇ ಎಣ್ಣೆಯನ್ನು ಕೂಡ ನೀವು ಬಳಸಬಹುದು. ಸ್ವಲ್ಪ ಎಣ್ಣೆ ಬಿಸಿ ಆದ ಮೇಲೆ ನೀಟಾಗಿ ಅದರ ಮೇಲೆ ಸ್ಲೈಸ್ ಮಾಡಿದಂತಹ ಟೊಮೆಟೊಗಳನ್ನ ಜೋಡಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ನಂತರ ಆ ಟೊಮೆಟೊ ಸ್ಲೈಸ್ ಗಳನ್ನ ಮತ್ತೆ ಉಲ್ಟಾ ಮಾಡಿ ಇನ್ನೊಂದು ಕಡೆ ಅದನ್ನ ಗೋಲ್ಡ್ ಬ್ರೌನ್ ಆಗೋವರೆಗೂ ಅದನ್ನ ಫ್ರೈ ಮಾಡಿ. ಹೀಗೆ 2 ಕಡೆ ಟೊಮೆಟೊ ಸ್ಲೈಸ್ಗಳು ಫ್ರೈ ಆದ ಮೇಲೆ ನೀವು ಮಾಡಿಕೊಂಡಿರುವಂತಹ ಆ ಮೊಟ್ಟೆಯ ರಸವನ್ನ ಆ ಪ್ಯಾನ್ಗೆ ಹಾಕಿ. ಆ ಮೊಟ್ಟೆ ರಸ ಆ ಟೊಮೆಟೊ ಸುತ್ತಲೂ ಅಂಟಿಕೊಳ್ಳುತ್ತೆ. ಆಮೇಲೆ ಅದು ನೀಟಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಇದರ ಮೇಲೆ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಶ್ ಕೂಡ ಮಾಡಬಹುದು. ಕೆಲವರು ಇದ್ರ ಮೇಲೆ ಚೀಸ್ ಕೂಡ ಗ್ರೇಟ್ ಮಾಡಿ ಹಾಕ್ತಾರೆ. ಇದ್ರ ಮೇಲೆ ನೀವು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಕೂಡ ಹಾಕಬಹುದು, ಅಥವಾ ಮೊದಲೇ ಪೆಪ್ಪರ್ ಅಥವಾ ಉಪ್ಪನ್ನು ಕೂಡ ನೀವು ಬಳಸಬಹುದು. ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತದೆ. ದೊಡ್ಡವರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ಟೇಸ್ಟ್ ಮಾಡ್ತಾರೆ. ಹೀಗೆ 2ರಿಂದ 3 ನಿಮಿಷ ಈ ಒಂದು ಸ್ಲೈಸ್ ಟೊಮೆಟೊ ಮೊಟ್ಟೆಯ ಆಮ್ಲೆಟ್ ಅನ್ನ ಬೇಯಲು ಬಿಡಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಇದನ್ನ ಟರ್ನ್ ಮಾಡಿ ಹಾಗೂ ಮತ್ತೆ ಒಂದು 2 ನಿಮಿಷ ಇದನ್ನ ಬೇಯಲು ಬಿಡಿ. ಆಮೇಲೆ ನಿಮ್ಮ ಸ್ಲೈಸ್ ಟೊಮೆಟೊ ಎಗ್ ರೆಡಿ ಆಗಿರುತ್ತದೆ. ಈ ಸ್ಲೈಸ್ ಟೊಮೆಟೊ ಎಗ್ ಅನ್ನ ನೀವು ಚಿಲ್ಲಿ ಸಾಸೋ, ಟೊಮೆಟೊ ಸಾಸೋ ಅಥವಾ ಬೇರೆ ಚಟ್ನಿಗಳು ಕೂಡ ಜೊತೆ ತಿನ್ನಬಹುದು. ಹಾಗೆ ನೀವು ಇದನ್ನ ಬೇಕಾದ್ರೆ ಸ್ಯಾಂಡ್ವಿಚ್ ತರ ಆಚೆ ಈಚೆ ಬ್ರೆಡ್ ಅನ್ನ ಹಾಕಿ ಮಾಡಬಹುದು. ಇಲ್ಲವಾದ್ರೆ ಚಪಾತಿಯಲ್ಲಿ ಇದನ್ನ ರೋಲ್ ಮಾಡಿ ಕೂಡ ಮಕ್ಕಳಿಗೆ ಕೊಡಬಹುದು. ಹಾಗಾದ್ರೆ ಸ್ಲೈಸ್ ಟೊಮೆಟೊ ಎಗ್ ಅನ್ನ ಇವತ್ತೇ ಟ್ರೈ ಮಾಡಿ. ಆ ರುಚಿಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಹಾಗೂ ಕ್ವಿಕ್ ಮಾಡುವಂತಹ ರೆಸಿಪಿಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನ ತರ್ತೀನಿ. ಅಲ್ಲಿವರೆಗೆ ಮಸ್ತ್ ಮಜಾ ಮಾಡಿ.